ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಇಂಡಿಯನ್ ರೆಡ್ ಕ್ರಾಸ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಸಹಯೋಗದೊಂದಿಗೆ ನಗರದ ಪತ್ರಿಕಾ ಭವನದಿಂದ ಉರ್ವ ಮಾರುಕಟ್ಟೆಯವರೆಗೂ ಕೋವಿಡ್-19 ವಿರುದ್ಧ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ರೆಡ್ ಕ್ರಾಸ್ ಸೊಸೈಟಿಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಕೊರೋನಾ ಸೋಂಕಿನ ಎರಡನೇ ಅಲೆ ಜಿಲ್ಲೆಯನ್ನು ಆವರಿಸುವ ಭೀತಿಯ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅಳವಡಿಸಿಕೊಳ್ಳಲು ಹಮ್ಮಿಕೊಂಡಿರುವ ಜನಜಾಗೃತಿ ಕಾರ್ಯಕ್ರಮಕ್ಕೆ ಎಲ್ಲರ ಸಹಕಾರ ಅಗತ್ಯ. ಈ ಬಗ್ಗೆ ಜನರಿಗೆ ಮೊದಲು ಮನವರಿಕೆ ನೀಡುವಲ್ಲಿ ರೆಡ್ ಕ್ರಾಸ್ ಸೊಸೈಟಿ ಮುಂಚೂಣಿಯಲ್ಲಿದ್ದು ಸಾಕಷ್ಟು ಕಾರ್ಯಕ್ರಮಗಳನ್ನು ನಡೆಸಿದೆ. ಇದೀಗ ಎರಡನೇ ಅಲೆ ಸಂದರ್ಭದಲ್ಲಿ ಪತ್ರಕರ್ತರು ಮುನ್ನೆಚ್ಚರಿಕೆ ಕ್ರಮಗಳಲ್ಲಿ ತಮ್ಮನ್ನು ಜಿಲ್ಲಾಡಳಿತದ ಜೊತೆ ತೊಡಗಿಸಿಕೊಂಡಿರುವುದು ಶ್ಲಾಘನೀಯ ಎಂದು ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಮೂಲೆಗಳಲ್ಲಿಯೂ ಮಾಡಬೇಕು. ನಗರದಲ್ಲಿ ಇವತ್ತು ಫಸ್ಟ್ ಅಭಿಯಾನ ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ. ಇದಕ್ಕೆ ಬೇಕಾದ ಮಾಸ್ಕ್, ಬೇರೆ ಬೇರೆ ಅಗತ್ಯದ ವಸ್ತುಗಳನ್ನ ನಮ್ಮ ರೆಡ್ ಕ್ರಾಸ್ ಕೊಡಲಿಕ್ಕೆ ತಯಾರಿದೆ. ಎಸ್ಪೆಷಲಿ ಮೈಗ್ರೆಂಟ್ ಲೇಬರ್ಸ್ ಇವರಿಗೆ ನಾವು ಕಾರ್ಮಿಕರಿಗೆ ಕೊಡಬೇಕು. ಇವತ್ತು ತರಕಾರಿ ಮಾರುವವರು ರೋಡ್ ಸೈಡಲ್ಲಿದ್ದಾರೆ, ಅವರು ಅದನ್ನು ಮಾಸ್ಕನ್ನು ಹಾಕ್ತಾನೆ ಇಲ್ಲ. ಅವರಲ್ಲಿ ಏನಾದರೂ ಇದ್ದರೆ ಬಹುಶಃ ಸ್ಪ್ರೆಡ್ ಆಗುವ ಜಾಸ್ತಿ ಇರ್ತದೆ. ಹಾಗಾಗಿ ಅವರಿಗೆ ಒಂದು ಒಳ್ಳೆಯ ಒಂದು ಅಭಿಯಾನದಲ್ಲಿ ನಾವು ಎಚ್ಚರಿಕೆಯನ್ನು ಕೊಟ್ಟು ಅವರಿಗೆ ಬೇಕಾದ ಸವಲತ್ತನ್ನು ಕೊಡಬೇಕು. ಇವತ್ತು ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೆ ಲಾಕ್ಡೌನ್ ಮಾಡುವುದಿಲ್ಲ. ಯಾಕೆ ಅಂತ ಹೇಳಿದರೆ ಲಾಕ್ಡೌನ್ ಮಾಡುವಂಥದ್ದು ನಮ್ಮ ಇಕಾನಮಿ ಬೇರೆ ಬೇರೆ ಇದರಲ್ಲಿ, ಅದಕ್ಕೆ ನಮ್ಮ ಜಾಗೃತಿ ನಾವು ಮಾಡಿಕೊಂಡು ಒಂದು ಸೈಡಲ್ಲಿ ವ್ಯಾಕ್ಸಿನೇಷನ್ ಆಗ್ತಾಯಿದ್ರೆ ಇನ್ನೊಂದು ಕಡೆ ಜಾಗೃತಿ ಮಾಡಿಕೊಂಡು ನಾವು ನಮ್ಮ ಈ ಕರೋನಾವನ್ನು ಖಂಡಿತ ಎದುರಿಸಬಹುದು ಅಂತ ಹೇಳುವ ಒಂದು ದಿಟ್ಟ ಹೆಜ್ಜೆಯಿಂದ ಇವತ್ತು ಸಣ್ಣ ಒಂದು ಪ್ರೋಗ್ರಾಮ್ ನಮ್ಮ ಪತ್ರಕರ್ತರು. ಬಳಿಕ ಪತ್ರಿಕಾ ಭವನದ ಪರಿಸರ ಹಾಗೂ ಉರ್ವ ಮಾರುಕಟ್ಟೆ ಪ್ರದೇಶದಲ್ಲಿ ಕೊರೋನಾ ತಡೆಯ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಮಾಸ್ಕ್ ಧಾರಣೆಯ ಬಗ್ಗೆ ಜನರಿಗೆ ಮಾಸ್ಕ್ ಇಲ್ಲದವರಿಗೆ ಉಚಿತವಾಗಿ ಮಾಸ್ಕ್ ವಿತರಿಸಲಾಯಿತು. ಜಾಗೃತಿ ಕಾರ್ಯಕ್ರಮದಲ್ಲಿ ರೆಡ್ ಕ್ರಾಸ್ ದಕ್ಷಿಣ ಕನ್ನಡ ಘಟಕದ ಗೌರವ ಕಾರ್ಯದರ್ಶಿ ಪ್ರಭಾಕರ್ ಶರ್ಮಾ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಇಂದಾಜಿ, ಕೋಶಾಧಿಕಾರಿ ಪುಷ್ಪರಾಜ್ ಬಿಎಸ್, ಪದಾಧಿಕಾರಿಗಳಾದ ಭಾಸ್ಕರ್ ರೈಕಟ್ಟ, ಆತ್ಮಭೂಷಣ್ ಮೊದಲಾದವರು ಉಪಸ್ಥಿತರಿದ್ದರು.